ಸೊಲ್ಮೆಲು ನಮ್ಮ ಕುಡ್ಲ ತುಳುವಾಡ್ತೆಲು ಯಾನ ಶೀಲಾ ಕುಂದರ್ ಇತ ವಾಡ್ತದೇವರ ಇತ್ತೆದ ಮುಖ್ಯಮಂತ್ರಿಲು ಆರಾದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊರ್ಪೆಂದು ಭರವಸೆ ಕೊಡ್ದಿತ್ತೆರ ಆತ್ಮ ಸಾಕ್ಷಿಗೆ ದುರಂತದು ಕೆಲಸ ಮಲ್ಪರೆ ಇಷ್ಟ ಇಜ್ಜಾಂದ ಮಂತ್ರಿ ಸ್ಥಾನಗೂ ರಾಜಿ ಕೊರೊಂದುಲ್ಲೆಂದು ಜಲ ಸಂಪನ್ಮೂಲ ಮಂತ್ರಿ ರಾಮಲಿಂಗಾರೆಡ್ಡಿ ಸುದ್ದಿಕೂಟ ನಡಪಾದ ಪಂತೆರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಂತ್ರಿಮಂಡಲಗೂ ಖಾತೆ ಪಟ್ಟಿನ ಬಿರಿಕೆ ಭಾರಿ ಅಸಮಾಧಾನ ತೋಜಿದಂಡ ಜಲ ಸಂಪನ್ಮೂಲ ಖಾತೆ ಮಂತ್ರಿ ರಾಮಲಿಂಗಾರೆಡ್ಡಿ ಮಂತ್ರಿ ಸ್ಥಾನಗೂ ಶುಕ್ರವಾರ ಕಾಂಡೆ ರಾಜಿ ಕೊಡ್ತಾರ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೈ ತತ್ತು ಪೊಯ್ ನಡೆದವರ ಭಾರಿ ಅಸಮಾಧಾನ ತಾಳ್ದು ಮುಖ್ಯಮಂತ್ರಿಯರಿಗೆ ಎದುರಾದ ಸಾರ್ವಜನಿಕವಾದ ಅಸಮಾಧಾನ ಗೊತ್ತು ಮಲ್ದೇರ ರಾಮಲಿಂಗಾರೆಡ್ಡಿ ಶುಕ್ರವಾರ ಸುದ್ದಿಕೂಟ ನಡಪಾದ ರಾಜಿ ಕೊರಿಯರ ಕಾರಣ ದಾನೆಂದು ತೆರಿಪಾದೆರ ಜಲ ಸಂಪನ್ಮೂಲ ಇಲಾಖೆ ಕೊರನೇಕ ಬೇಜಾರ್ ಪನ್ಪನ ಒಂಜಿ ಕಾರಣಗೂ ರಾಜಿ ಕೊರೊಂದಿಜ್ಜಿ ಇತ್ತೆದ ಮುಖ್ಯಮಂತ್ರಿಲ ದುಂಬು ಆರಾಧಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊರ್ಪನ ಬಗೆಟ್ ಭರವಸೆ ಕೊಡ್ದಿತ್ತೆರ ಅಂಡ ಐತಂಚ ನಡ್ದೊಂದುಜರ ಈಚಾರ ಜನಗಳಿಗೆ ತೆರೆಯೋಡೊಂದು ಪಂಡ್ಯರ ಎಂಗ್ ಖಾತೆಡ್ದೆಯನ್ನ ಆತ್ಮ ಮರ್ಯಾದೆ ಮುಖ್ಯ ಆತ್ಮ ಸಾಕ್ಷಿಗೆದ್ರಾದ ಕೆಲಸ ಮಲ್ಪರೆ ಇಷ್ಟ ಇಜ್ಜಂದೆ ತಾನು ಮಂತ್ರಿ ಸ್ಥಾನಗೂ ರಾಜಿ ಕೊರೊಂದುಲ್ಲೆ ತಾನು ಏರ್ನಲ ಪಾತೆರಕೇನುಜೆ ಅಂಡ ಕಾಂಗ್ರೆಸ್ ಪಕ್ಷದ ಉಪ್ಪೆ ಶಾಸಕಿಯಾದ ದುಂಬರಿವೆ ಎಂದು ರಾಮಲಿಂಗಾರೆಡ್ಡಿ ಪಂಡ್ಯರ 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರ. ಅವತ್ತು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಕಠೋಣ ಉಂಜೇತ 4ನೇ ಮಾಳಿಗೆಡು ವೆಲ್ಡಿಂಗ್ ಕೆಲಸ ಮಲ್ತೊಂದಿತ್ತಿನ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟರ್ ಸಂತೋಷ್ ಪೂಜಾರಿ ಬೂರ್ದ ತೀರ್ನ ಬೇಜಾರದ ಸಂಗತಿ ಗುರುವಾರ ಕುಡ್ಲದ ಪದಂಗಡಿಡು ನಡೆತದಂಡ ಅರಿಗೆ 45 ವರ್ಷ ಪ್ರಾಯ ಅಂದಿತ್ತಂಡ ಕುಡ್ಲ ಪದಂಗಡಿ ಕೈತಲ್ದ ಹೊಸ ಕಟ್ಟೋಣ ಒಂಜೇಟ್ 4ನೇ ಮಾಳಿಗೆಡು ವೆಲ್ಡಿಂಗ್ ಕೆಲಸ ಮಲ್ತೊಂದಿತ್ತಿನ ರಾಷ್ಟ್ರ ಮಟ್ಟದ ಪವರ್ ಲಿಫ್ಟರ್ ಸಂತೋಷ್ ಪೂಜಾರಿ ಕಠೋಣೊಡ್ದು ತಿರ್ತು ಬುಡ್ದು ಜೀವ ಕಳೆ ಹೊಂದಿರ 45 ವರ್ಷ ಪ್ರಾಯದ ಸಂತೋಷ್ ಪೂಜಾರಿ ಉಳ್ಳಾಲ ಧರ್ಮನಗರದಾರಾದಿತ್ತದ ತೊಕ್ಕೊಟ್ಟದ ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಸದಸ್ಯರ್ಲಾದಿತ್ತರ ಪದಂಗಡಿದ ಕಠೋಣ ಒಂಜೇಟ್ ವೆಲ್ಡಿಂಗ್ ಕೆಲಸಡುಪ್ಪನಾಗ 4ನೇ ಮಾಳಿಗೆಡ್ದು ತಿರ್ತು ಬುಡ್ದೇರ ತರಿಕ ಜೋರು ಪೆಟ್ಟಾದ ಆಸ್ಪತ್ರೆಡು ಪ್ರಾಣ ಪೋತುಂಡು. ಈ ತುಂಬು ಪಿದಯ ದೇಶಡು ವೆಲ್ಡಿಂಗ್ ಕೆಲಸ ಮಲ್ತೊಂದಿತ್ತಿನ ಸಂತೋಷ್ ಪೂಜಾರಿ ಊರುಗು ಬತ್ತಿ ನಡೆದುವಕ್ಕ ಉಳ್ಳಾಲ ಬೆಲ್ಡ್ ಸ್ವಂತ ವೆಲ್ಡಿಂಗ್ ಅಂಗಡಿ ಪಾಡ್ದಿತ್ತೆರ ಅರಿಗೆ ಮದುವೆ ಆದಿತ್ತದ ಬಡಿದಿ ಪಿದಯ ದೇಶಡು ಕೆಲಸಡುಲ್ಲೇರ ಒಂಜಿ ಸರ್ತಿ ರಾಷ್ಟ್ರ ಮಟ್ಟ ಬೊಕ್ಕ ರಾಜ್ಯ ಮಟ್ಟಡು 3 ಸರ್ತಿ ಪದಕ ಗೆಂದದಿತ್ತಿನ ಸಂತೋಷ್ ಪೂಜಾರಿ ಜಿಲ್ಲಾ ಮಟ್ಟದ ಪವರ್ ಲಿಫ್ಟಿಂಗ್ ಪಂತೊಡ್ಲ ಬಂಗಾರದ ಪದಕ ಪಡೆದಿತ್ತೆರ. ಕಂದಾವರ ಗ್ರಾಮ ಪಂಚಾಯತ್ ಸುತ್ತದ ಬೈಲುಪೇಂಟೆ ಪಳ್ಳಿಗೆ ಕೈತಲು ಪರಂಬೋಕು ತೋಡದ ಪೊಯ್ಯದಿಪ್ಪುನ ಕಾರ್ಯ ದುಂಬರಿನ ಪೊರ್ತುಡು ಕುಡ್ಲರ್ದು ಹಾಸನದಂಚಿ ಸಾಗುನ HPCLದ LPG ಗ್ಯಾಸ್ ಸಾಗವನ ಪೈಪ್ಲೈನ್ ತೋಡದ ಉಲೈ ಅಪಾಯದ ಮಟ್ಟುಡುಪುನ ತೋಚಿದು ಬೈದಂಡ ಕಂತಾವರ ಗ್ರಾಮ ಪಂಚಾಯತ್ ಸುತ್ತದ ಬೈಲುಪೇಂಟೆ ಪಳ್ಳಿಗೆ ಕೈತಲು ಪರಂಬೋಗು ತೋಡುದ ಪೊಯ್ಯದಿಪ್ಪುನ ಕಾರ್ಯ ದುಂಬರಿನ ಪೊರ್ತುಡು ಕುಡ್ಲಾರ್ದ ಹಾಸನದಂಚೆ ಸಾಗುನ HPCLದ LPG ಗ್ಯಾಸ್ ಸಾಗವನ ಪೈಪ್ಲೈನ್ ತೋಡುದ ಉಲೈ ಅಪಾಯದ ಮಟ್ಟುಡುಪ್ಪುನ ತೂಚಿದ ಬೈದಂಡ ಎಂದೆಡ್ದ ಅಪಾಯ ಖಂಡಿತ ಅಂದು ಗ್ರಾಮದ ಜನ ಪೋಡಿಗೆ ತೆರಿಪಾದರ ಪಲ್ಗುಣಿ ಸುದೆಸೇರ್ನ ತೋಡುಡು ಈ ಸರ್ತಿ ಭಾರಿ ಪ್ರಮಾಣುಡು ಪೊಯ್ಯ ದಿಂಜದಿತ್ತದ ಐತಮಗೇರು ದೊಡ್ಡ ಮನೆ ಹರೀಶ್ ಶೆಟ್ಟಿ ಪನ್ಪುನಾರ್ ಸ್ವಂತ ಉಮೇದುಡು ಸ್ವಂತ ಖರ್ಚಿಡು JCBಡು ಪೊಯ್ಯದಿಪ್ಪುನ ಕಾರ್ಯ ನಡಪಾದಿರ. ಈ ಪೊರ್ತುಡು ತೋಡುದ ಉಲೈ ಬಾರಿ ಮೇಲ್ಮಟ್ಟುಡು ಸಾಗುನ ಪೈಪ್ಲೈನ್ಗೆ ತಾಗದಂಡು ಅಪ್ಪಗನೆ HPCL ಪೈಪ್ಲೈನದ ಭೂಮಿತ ಮಿತ್ತ ಬಾಗುಡು ಸಾಗು ನೌಗೊತ್ತಾತನಂದು ಊರ್ದಾಕ್ಲು ಪಂತೆರ 10 ಅಡಿ ಗುಂಡಿಡು ಪೈಪ್ಲೈನ್ ಪಾಡ್ನೆತ ಒಟ್ಟುಗ ಸಿಮೆಂಟ್ ಮುಚ್ಚಿಗೆದ ರಕ್ಷಣೆ ಒದಗಾವಡುಂದು ಏತಮೊಗೇರು ದೊಡ್ಡ ಮನೆ ಹರೀಶ್ ಶೆಟ್ಟಿ ಒತ್ತಾಯ ಮಲ್ದೆರ. ಕಂದಾವರ ಗ್ರಾಮ ಪಂಚಾಯತ್ ದುಂಬುದ ಗುರ್ಕಾಡ್ದಿ ವಿಜಯ ಜಿ ಸುವರ್ಣ ಬಕ ಈ ದುಂಬುದ ಸದಸ್ಯರು ಜೀವನ್ ಮಲ್ಲಿ ಈ ಬಗೆಟ್ಟು ತುರ್ತು ಕ್ರಮ ದೆತೊನೊಂದೈತಂಡ ಪೊರುಂಬಾಟ ನಡಪಾವುಂಡೊಂದು ಜಾಗ್ರತೆ ಪಂತೆರ. ಈ ಸಂಗತಿ ನಡೆತಿನ ಜಾಗಿಗೆ ಬತ್ತಿನ HPCL ಸುರಕ್ಷತಾ ಅಧಿಕಾರಿ ನಯನ್ ಪಾಲ್ ಊರ್ದಕ್ಲಿನ ಒಟ್ಟುಗು
ಪಾತಿಡ್ದು ಈ ಬಗೆಟ್ ಕಂಪನಿದ ಮೇಲಧಿಕಾರಿಗಳಿಗೆ ವರದಿ ಮಲ್ಪೆ ಎಂದು ಭರವಸೆ ಕೊರಿಯರು. ನಾವು ನೋಡಿ ಇಲ್ಲಿ ಕಂದಾವರ ಗ್ರಾಮ ಪಂಚಾಯತಿನ ನಡಿಕಲ ಬೈಲುಪೇಟೆ ರಸ್ತೆಯ ಬದಿಯಲ್ಲಿದ್ದೇವೆ. ಇಲ್ಲಿ ತೋಡಿನ ಬದಿಯಲ್ಲಿ ಇದೊಂದು ರಾಜಕಾಲುವೆ. ಇಲ್ಲಿ ಪ್ರತಿ ವರ್ಷ ನೆರೆ ಬಂದು ಮುಳುಗ್ತದೆ. ಆದ್ದರಿಂದ ಇಲ್ಲಿಯ ಒಂದು ಮಣ್ಣನ್ನು ಹೂಳೆತ್ತುವಂಥ ಒಂದು ಕೆಲಸವನ್ನು ನಮ್ಮ ಸ್ಥಳೀಯರಾದ ಒಂದು ದಾನಿಯಾಗಿದ್ದುಕೊಂಡು ಹಲವಾರು ಜನಪರ ಕೆಲಸವನ್ನು ಮಾಡಿಕೊಂಡು ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಮ್ಮ ಹರ್ಷಿತಾ ಕ್ಯಾಟ್ರಿಂಗ್ಸಿನ ಮಾಲಕರಾದ ಹರೀಶ್ ಶೆಟ್ಟಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿನ್ನೆ ಕೆಲಸ ಮಾಡ್ತಾ ಇರುವಾಗ ಇಲ್ಲಿ ಪೈಪ್ಲೈನ್ ಮೇಲ್ಗಡೆ ಇರುವುದು ಕಂಡು ಬಂತು. ಇದು ನಿಜವಾಗಲೂ ಒಂದು ದೊಡ್ಡ ದುರಂತ. ನಿಜವಾಗಲೂ ಈ ರೀತಿ ಅವರು ಮಾಡಬಾರ್ದು. ಆದ್ದರಿಂದ ನಾನು ಈ ಸಮಯದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡೋದು, ಅದನ್ನು ಮುಂದಿನ ದಿನಗಳಲ್ಲಿ, ಇವತ್ತು ಯಾರೋ ಒಬ್ಬರು ಆಫೀಸರ್ ಬಂದರು, ಸೇಫ್ಟಿ ಆಫೀಸರ್ ಅಂತೆ, ನಾವು ನೆಕ್ಸ್ಟ್ ಅದನ್ನು ಡೆಪ್ತಿಗೆ ಹಾಕಿ ನಾವು ಅಲ್ಲಿ ಕರೆಂಟ್ ಇದು ಏನು ಸಿಮೆಂಟ್ ಎಲ್ಲ ಹಾಕಿಕೊಂಡು ಏನೋ ಒಂದು ಮಾಡಿಕೊಡ್ತೇವೆ ಅವರ ಪ್ಲ್ಯಾನಲ್ಲಿ ಅವರು ಹೇಳಿದ್ರು. ನಮಗೆ ಅದು ಏನು ಅಂತ ಅರ್ಥ ಆಗಲಿಲ್ಲ. ನಮಗೆ ಒಂದು ಇಷ್ಟೇ ಇರುವುದು ಏನು, ನಮ್ಮ ಸ್ಥಳೀಯ ಜನರಿಗೆ ಸೇಫ್ಟಿ ಬೇಕು. ಅಲ್ಲಿ ಏನಾದರೂ ದೊಡ್ಡ ಎಲ್ಲ ಕಡೆಗಳಲ್ಲಿ ನಾವು ಆಗುವುದನ್ನು ಟಿ ವಿ ಚಾನಲ್ಗಳಲ್ಲಿ ಪೇಪರಲ್ಲಿ ನೋಡಿದ್ದೇವೆ ಈ ಗ್ಯಾಸಿನ ದುರಂತಗಳನ್ನು. ನಿನ್ನೆ ದೊಡ್ಡ ದುರಂತವೇ ಆಗ್ತಿತ್ತು. ಯಾಕಂತ ಹೇಳಿದರೆ ಆಚೆ ಬದಿಯಲ್ಲಿ ಮೊನ್ನೆ ಬಿಸಿಲಿತ್ತು, ಮೊನ್ನೆ ಅಲ್ಲಿ ಆಚೆ ಬದಿಯಲ್ಲಿ ಬೆಂಕಿ ಬಿದ್ದಿತ್ತು, ಎಲ್ಲ ಸುಟ್ಟು ಹೋಗಿದೆ. ನೋಡಿ ನಿಮಗೆ ಕಾಣ್ಬೋದು, ಸುಟ್ಟು ಹೋಗಿದೆ. ಇದು ದೊಡ್ಡ ದುರಂತ ಅಲ್ವಾ? ಆದ್ದರಿಂದ ನಾನು ಹೇಳೋದು, ಮುಂದಿನ ದಿನಗಳಲ್ಲಿ ಈ ಲೋಪಗಳನ್ನೆಲ್ಲ ಅವರು ಮಾಡಬಾರ್ದು. अभी इधर में हमारा पाइपलाइन में थोड़ा ऊपर में टच हुआ है, डैमेज कितना है हम लोग एसेस करने के लिए हमारा क्या रहता है, पॉलीथीन का कोटिंग रहता है। वो कोटिंग इसलिए हम लोग देता है ताकि वो जो डस्टिंग है वो उससे प्रोटेक्ट कर सके। तो हमारा इनिशियल असेसमेंट तो वही है कि हमारा पाइपलाइन में ज़्यादा कुछ डैमेज नहीं हुआ है। इनिशियली जितना वो टॉप कोटिंग का सरफेस है उसी में डैमेज आया है, तो उसी के लिए हम लोग पहले उसका चारों ओर का क्लीनिंग कर रहे हैं। अभी हमारा कॉन्ट्रैक्टर भी आएगा जो एक्सपर्ट है, तो अभी हम लोग एसेस करेंगे हमारा पाइपलाइन में कुछ डैमेज है कि नहीं। तो आफ्टर दैट जो भी हमारा इनिशियल करेक्शन है वो हम लोग इमीडिएटली करेंगे। जो हमारा, क्योंकि ये कोटिंग को एक्सपोज रखेंगे ना, ये तो आपका स्टील का पाइपलाइन है ना, तो वो स्टील का पाइपलाइन में रस्ट हो सकता है। तो रस्ट को प्रोटेक्ट करने के लिए बहुत सारा टेक्निक रहता है। ये इनिशियल है कि हमारा मिट्टी का कांटेक्ट में नहीं आएगा। तो अभी जो भी एक्सकवेशन चल रहा था उसका कुछ जेसीबी का टच हुआ हमारा पाइपलाइन को, और वो जो देख रहे हैं वो हमारा ऑप्टिकल फाइबर केबल है। ऑप्टिकल फाइबर केबल को भी डैमेज हुआ है, वो पूरा अभी टूट गया है। उसका केबल को भी ठीक करना होगा, उसका भी दूसरा वेंडर हम लोग लाइन अप किया है। तो अभी ये तो हमारा वही काम चल रहा है। अभी ये हमारा इंटरनल स्टाफ है जो अभी वो कोटिंग रिमूव कर रहा है वो पर्टिकुलर पॉइंट में। ಕಠೋಣ ಒಂಜೇಕ ಶೀಟ್ ಪಾಡೊಂದು ಪನಗ 4ನೇ ಮಾಳಿಗೆಡ್ದ ತಿರ್ತುಬುರ್ದು ಮಾರ್ಪಾಡಿ ಗ್ರಾಮದ ಶೌರ್ಯ ಎಸ್ ಆಚಾರ್ಯ ಪನ್ಪನ ಜವನೆ ತೀರ್ನ ಬೇಜಾರ್ದ ಸಂಗತಿ ಬೆದ್ರದ ಕಡಪಳ್ಳ ಗಾಂಧಿನಗರುಡು ನಡತದಂಡ. ಬೆದ್ರದ ಕಡಪಳ್ಳ ಗಾಂಧಿನಗರುಡು ಕಠೋಣ ಒಂಜೇಕ ಶೀಟ್ ಪಾಡೊಂದು ಪನಗ 4ನೇ ಮಾಳಿಗೆಡ್ದ ತಿರ್ತುಬುರ್ದು 17 ವರ್ಷ ಪ್ರಾಯದ ಶೌರ್ಯ ಎಸ್ ಆಚಾರ್ಯ ಪನ್ಪನ ಜವನೆ ಜುವ ಕಳೆ ಒಂದೆರ
ಮಾರ್ಪಾಡಿ ಗ್ರಾಮ ಪಾದೆಮನೆ ಸಂತೋಷ್ ಪನ್ಪನರ್ನ ಮಗೆ ಆದಿತ್ತಿನ ಶೌರ್ಯ ಆಚಾರ್ಯ ಕಡಪಳ್ಳ ಗಾಂಧಿನಗರದ ರಾಯಲ್ ಪ್ಯಾರಡೈಸ್ ಕಟ್ಟೊಂಡು ಶೀಟ್ ಪಾಟುಂದುಪ್ಪನಗ ಪರಮೋಸ ತಿರ್ತು ಬುಡ್ದೆರಂದು ತಿರಿದು ಬೈದಂಡು ಜೋರ್ದ ಪೆಟ್ಟಾಯಿನರೇನ ಆಳ್ವಾಸ್ ಆಸ್ಪತ್ರೆಗೆ ಸೇರ್ಸಾಂಡಲ ಜೋರು ನೆತ್ತಿರಬಹುದು ಬೊಕ ಉಲಾಯಿಗೆ ಪೆಟ್ಟಾದಿತ್ಯ ನಡೆದವರ ಜೀವ ರಿಪೇರೆ ಸಾಧ್ಯ ಆತುಜಿ. ಈ ಸಂಗತಿಗೆ ಸಂಬಂಧ ಗುತ್ತಿಗೆದಾರ ಪ್ರವೀಣ್ ಬೊಕ ಕಟ್ಟೋಣದ ದನೆ ನೌಬಟ್ ಶಾಬಾರೇಗು ಇಂಚ ಇರ್ವೆರನ ಮಿತ್ ಬೆದ್ರಾ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಕಾಮಗಾರಿ ಪೊರ್ತುಡು ಬೇಲದಕ್ಲಿಗೆ ಅಗತ್ಯ ರಕ್ಷಣಾ ಸಾಧನ ಎನ್ನುವುದಕ ಒಂದೆ ಗುಮ್ಮನ ಕೊರಂದೆ ನಡೆದವರ ಈ ಅವಘಡಾಯರೆ ಕಾರಣ ಅಂದು ದೂರುಡು ತೆರಿಪಾದಂಡು ಕೇಸ್ ಪಾಡ್ದಿನ ಪೊಲೀಸರು ತನಿಖೆ ದುಂಬರಿತಿದ್ದರು. ನೈಋತ್ಯ ಮುಂಗಾರು ಮುಗಲು ಗುರುವಾರ ಕೇರಳ ರಾಜ್ಯಗೂ ಪೊಗ್ಗುದಿತ್ತದು ರಡ್ಡು ಮೂಜಿ ದಿನಟು ಕುಡ್ಲ ಸೇರ್ನಂಚ ಕರ್ನಾಟಕ ಕರಾವಳಿಗೂ ಪೊಗ್ಗುದು ಭಾರೀ ವರ್ಷ ಬರ್ಪುನ ಸಾಧ್ಯತೆ ಉಂಡೊಂದು ಹವಾಮಾನ ಇಲಾಖೆ ತೆರಿಪಾದಡು. ಕೇರಳ ರಾಜ್ಯಗೂ ಗುರುವಾರ ಮುಂಗಾರು ಮುಗಲು ಪೊಗ್ಗುದಿತ್ತದು ಬೇತೆ ಬೇತೆ ಜಿಲ್ಲೆಲೆಡು ಭಾರೀ ವರ್ಷ ಬರ್ಪುನ ಸಾಧ್ಯತೆ ಉಂಡೊಂದು ಭಾರತೀಯ ಹವಾಮಾನ ಇಲಾಖೆ IMD ತೆರಿಪಾದಡು. ಕೇರಳಗೂ ಪೊಗ್ಗು ನೀಡಿದ ಬೊಕ್ಕ ರಡ್ಡು ಮೂಜಿ ದಿನೊಟ್ಟು ಕುಡ್ಲ ಸೇರ್ನಂಚ ಕರ್ನಾಟಕ ಕರಾವಳಿಗೂ ಮುಂಗಾರು ಮುಗಲು ಪೊಗ್ಗುದು ಎಡ್ಡೆ ವರ್ಷ ಬರ್ಪುನ ಸಾಧ್ಯತೆ ಉಂಡೊಂದು ಇಲಾಖೆದ ಮಾಹಿತಿ ಹಿಡಿದು ತೆರೆದು ಬೈದಂಡು. ಮೇ 25 ಕೇರಳಡು ಮುಂಗಾರು ಶುರುವಾಯಿರುಂಡೊಂದು IMD ದುಂಬತ್ತ ಸೂಚನೆ ಕೊಡದಿತ್ತಂಡಲ ವಾಡಿಕೆಡ್ದು ಮೂಜಿ ದಿನ ಕಡಿಸದು ಭಾರತದ ಮುಖ್ಯ ಭಾಗಗೂ ಮುಂಗಾರು ಪೊಗ್ಗುದಿತ್ತಂಡು. ಈ ಸರ್ತಿ ವರ್ಷ ಕಮ್ಮಿಂದು IMD ಪಂಡದಿತ್ತಂಡಲ ಈ ವರ್ಷ ಭಾರತಡು ಬರ್ಪುನ ವರ್ಷ ದೀರ್ಘಾವಧಿ ಸರಾಸರಿತ ಶೇಕಡ ಸೊನ್ಪದಾತುಪ್ಪುಂದು ತೆರಿಪಾದಿತ್ತಂಡು. ಸಾಮಾನ್ಯದ ನೈಋತ್ಯ ಮುಂಗಾರು ಮುಗಲು ಜೂನ್ 1 ಕೇರಳ ಪೊಗ್ಗುಂಡು ಜುಲೈ 8 ಇಡೀ ದೇಶ ಸುತ್ತರಿಯುಂಡು. ಸೆಪ್ಟೆಂಬರ್ 17 ಪೊರ್ತುಗು ವಾಯುವ್ಯ ಭಾರತೊಡ್ದು ಜಾಗಿ ಬದಲ್ತದು ಅಕ್ಟೋಬರ್ 15 ಪೊರ್ತುಗು ಇಡೀ ಅಕೇರಿ ಆಪುಂಡು. 1975 ಹಿಡಿದು ಒಟ್ಟು ಮಲ್ತಿದಿನ ಅಂಕಿ ಅಂಶಲನ ಪ್ರಕಾರ 1998 ಮೇ 14 ಕೇರಳಗೂ ಮುಂಗಾರು ಪೊಗ್ಗುದಿತ್ತಂಡು. ಸಾಮಾನ್ಯ ವರ್ಷಗೂ ತೂಕುದು ತುಂಡ 2025 13 ದಿನ ದುಂಬೆ ರಾಜ್ಯಗೂ ನೈಋತ್ಯ ಮುಂಗಾರು ರಭಸದ ಪಜ್ಜದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲೆಡ ಗುರುವಾರ ಪಗೆಲು ಮುಗಲಿತ್ತದು ಕಾಂಡೆ ಒಂತೆ ಬರ್ಸ ಬೈದಂಡು. ಅದಕ್ಕಿಂತ ಮೇಲೆ ಬರೋದಿಲ್ಲ ಅಣ್ಣ, ಅದಕ್ಕಿಂತ ಮೇಲೆ ಬರೋದಿಲ್ಲ, ಅಲ್ಲಿ ಹೋಯ್ತಲ್ಲ. ಮಾರ್ಗದ ಬರಿಕ ಕಜವುದಕ್ಕುನೇನು ಮಾತೆರ್ಲ ಉಂತಾವಡು ವೈಯಕ್ತಿಕವಾದ ಮಾತೆರಡೆಲ ಈ ಜಾಗ್ರತೆ ಮೂಡಡುಂದು ಪರಿಸರ ಅಧಿಕಾರಿ ಪ್ರೊಫೆಸರ್ ಶ್ರೀನಿಕೇತನ್ ಪಂತೆರ್ ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ಸ್ವಚ್ಛತಾ ಅಭಿಯಾನಡು ಆರು ಪಾತಿರಿಯರು. ವಿಶ್ವ ಪರಿಸರ ದಿನಾಚರಣೆ 2025 ಚೈತಲೆಕೊಡು ಬೈಕಂಪಾಡಿ ಕೈಗಾರಿಕಾ ಪ್ರದೇಶ ನಿರ್ಮಲ ಮಲ್ಪನ ಸ್ವಚ್ಛತಾ ಅಭಿಯಾನದ ಇದಿತ್ತೇರು. ಬೈಕಂಪಾಡಿದ ಕೆನರಾ ಕೈಗಾರಿಕಾ ಸಂಘ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಬೈಕಂಪಾಡಿ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಬೈಕಂಪಾಡಿ, ಕುಡ್ಲ ಮಹಾನಗರ ಪಾಲಿಕೆ ಬಕ್ಕ ಪಣಂಬೂರು ಪೊಲೀಸ್ ಸ್ಟೇಷನ್ ಜೊತೆ ಸಿರಿಗೆಡು ನಮ್ಮ ಕೈಗಾರಿಕಾ ಪ್ರದೇಶ ಸ್ವಚ್ಛ ಪ್ರದೇಶ ಪನ್ಪನ ಅಭಿಯಾನ ನಡಪಾಂಡು. ಪರಿಸರ ಅಧಿಕಾರಿ ಪ್ರೊಫೆಸರ್ ಶ್ರೀನಿವಾಸನ್ ಪಾತಿರ್ದು ಬೈಕಂಪಾಡಿ ಪರಿಸರ ಕಜೌಲೆಡ್ದು ದಿಂಜಿ ತುಪ್ಪುಂಡು ಪನ್ಪನ ದೂರ ಏಪಲ ಕೇಂದ್ರ ಬರನುಂಡು ಆಂಡ ಅಯ್ನು ದೂರ ಮಲ್ಪರೆಗಾದ ಸಂಘ ಸಂಸ್ಥೆಲೆನ ಒಟ್ಟು ಸಿರಿಗೆಡು ಪರಿಸರ ನಿರ್ಮಲ ಮಲ್ಪನ ಕಾರ್ಯಕ್ರಮ ಮಲ್ತದ. ಮಾರ್ಗದ ಬರಿಕ ಕಜೋದಕ್ಕುನೇನು ಮಾತಿರ್ಲ ಉಂತಾವಡು ವೈಯಕ್ತಿಕವಾದ ಈ ಬಗೆಟ್ ಮಾತೆರಡಲ್ಲ ಜಾಗೃತಿ ಮೂಡಡು ಪರಿಸರ ನಿರ್ಮಲ ದೀಪನು ಮಾತಿರ್ನಲ್ಲ ಜವಾಬ್ದಾರಿ ಆವಡೊಂದು ಪಂಡ್ಯರ. ಹಿರಿಯ ಪರಿಸರ ಅಧಿಕಾರಿ ಡಾಕ್ಟರ್ ಮಂಜು ಆರ್, ರಾಜಶೇಖರ ಪುರಾಣಿಕ್, ರವಿ ಎಸ್, ಜಯಪ್ರಕಾಶ್ ಎಸ್ ನಾಯಕ್, ಕೆನರಾ ಕೈಗಾರಿಕಾ ಸಂಘದ ಗುರ್ಕಾರ್ಯರು, MD ಪೂಜಾರಿ, ದುಂಬದ ಗುರ್ಕಾರ್ಯರು, ಸಂಘದ ಬಾಕಿದ ಸದಸ್ಯರು, ಕೌನ್ಸಿಲ್ ಸದಸ್ಯರು ಪಟ್ಟಡಿದ್ದಾರೆ. ಈ ಪೇಪರಲ್ಲಿ ಪ್ರತಿ ವರ್ಷ ನೋಡಿದರೆ
ಗುರ್ಪುರ್ ರಿವರು ಇಂಡಸ್ಟ್ರಿಯಲ್ ಡಿಸ್ಚಾರ್ಜ್ ಆಗ್ತದೆ ಬೈಕಂಬಾಡಿ ಇಂಡಸ್ಟ್ರೀಸ್ ಅಂತ ಪ್ರತಿ ಸತಿ ಡಿಸ್ಟ್ರಿಕ್ಟ್ ಲೆವೆಲ್ ಆಗಲಿ ಈ ಮಾಧ್ಯಮ ಆಗಲಿ ಎಲ್ಲ ಇದರಲ್ಲಿ ಅದನ್ನೇ ಅಕ್ಯೂಸ್ ಮಾಡ್ತಾಯಿದ್ರು. ಮತ್ತು ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡುಹಿಡಬೇಕಲ್ಲ, ಅದಕ್ಕೆ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಷಿಯಲ್ಸು ಡಾಕ್ಟರ್ ಮಗೇಶ್ವರಿ ಸಿಂಗ್ ಇರ್ಬೋದು, ನಮ್ಮ ಮಂಜು ಸರ್ ಇರ್ಬೋದು, ಹಳೆ SCO ಇರ್ಬೋದು, ಮತ್ತು ದಿವಾಕರ್, ಸ್ವಲ್ಪ ಅಸೋಸಿಯೇಷನ್ ಅವರು ಸೇರಿಕೊಂಡು ವಿ ಡಿಸ್ಕಸ್. ಇವತ್ತಿನ ದಿವಸ ಒಂದು ಫುಲ್ ಡ್ರೈವ್ ಅಂತ ಮಾಡಿಸ್ಕೊಂಡು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಫಿಷಿಯಲ್ಸು ಮಾಡೋಣ. ಯಾಕಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಬರ್ತದೆ, ಅದನ್ನು ಇದರಲ್ಲಿ ಸೇರಿ ನಮ್ಮ ಅಸೋಸಿಯೇಷನ್ನು ಮತ್ತು MCC KADB ಅಫಿಷಿಯಲ್ಸ್ ಜೊತೆ ಇವತ್ತು ಒಂದು ದಿವಸ ಇಡೀ ನಮ್ಮ ಬೈಕಂಬಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಫುಲ್ಲು ಕ್ಲೀನ್ ಮಾಡೋಣ ಅಂತ. ಬಟ್ ನಮ್ಮ ರಿಕ್ವೆಸ್ಟ್ ಅಂದರೆ ಒಂದು ಸತಿ ಕ್ಲೀನ್ ಮಾಡಿ ಕೊಟ್ಟರು ಇದು ಸಾಲ್ವ್ ಆಗೋದಿಲ್ಲ. ಯಾಕಂದರೆ ಇದು ದೊಡ್ಡ ಪ್ರದೇಶ, ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟು ಇಲ್ಲಿಂದ ನಮ್ಮ ಜೋಕಟ್ಟೆ ಲೈನ್ ಇರ್ಬೋದು, ಈ ಸೈಡ್ ಇರ್ಬೋದು, ODC ರೋಡ್ ಇರ್ಬೋದು, ಸ್ವಲ್ಪ ನಾವೆಲ್ಲ ಇಂಡಿವಿಜುವಲ್ ಆಗಿ ನಾವು ಇಲ್ಲಿ ಬರ್ತೇವೆ. ನಮ್ಮ ವರ್ಕರ್ಸ್ ಇದ್ದಾರೆ, ನಮ್ಮ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ಆಪೋಸಿಟ್ನಲ್ಲಿ ಶಾಲೆ ಮಕ್ಕಳು ಬರ್ತಾರೆ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಆಲ್ ಆಫ್ ಅಸ್ ವಾಲಂಟ್ರಿ ಆಗಿ ಇದನ್ನು ಯಾಕೆ ಸ್ಟಾಪ್ ಮಾಡೋದಂತ ಇದಾಗಬೇಕು ಅಂತಿದ್ದರೆ KADB ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಒಂದು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಏನು ಹೇಳ್ತಾರೆ ಅದೇ ಸಮಾಧಾನ ಭೇದ. ಈಗ ನಾವು ಅಷ್ಟು ಮಾಡ್ತಿದ್ದೇವೆ, ಈಗ ದಂಡಕ್ಕೆ ನೀವು ಹೋಗಬೇಕು ಅಂತ ನಾನು ಹೇಳಿ. ಯಾರಾದರೂ ಈಗ ದಂಡ ನೀವು ಕೊಡಲಿಲ್ಲ ಅಂತಿದ್ದರೆ ಅದು ಯಾರು ಅದಕ್ಕೆ ಬುದ್ಧಿ ಬರಲ್ಲ, ಯಾಕಂದರೆ ಪ್ರತಿ ಸಲ ಅವರು ಮಾಡ್ತಾ ಇರ್ತಾರೆ. ಸೊ ನೀವು ದಂಡದ ಒಂದು ವಿಚಾರ ಸ್ಟಾರ್ಟ್ ಮಾಡಬೇಕು, ಅಂದರೆ ಅದಕ್ಕೆ ಪೂರಕವಾದ ಏನಾದರೂ ಇದು ನೀವು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಿಮಗೆ ಏನು ಸಹಕಾರ ಬೇಕು ನಾವೆಲ್ಲ ಕೊಡ್ಬೇಕು. ಬೈಕಂಪಾಡಲ್ಲಿರೋ ಎಲ್ಲ ಇಂಡಸ್ಟ್ರಿಯಲಿಸ್ಟ್ನು ಕೇಳ್ಕೊಳ್ಳೋದೇನೆಂದರೆ ತಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ವ್ಯವಸ್ಥೆ ಮಾಡಿದರೆ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತು ರೋಡ್ಗಳಂತೂ ತುಂಬ ಇದು ಚರಂಡಿ ಎಲ್ಲ ಬ್ಲಾಕ್ ಮಾಡ್ಕೊಂಡಿರೋದು ಎಲ್ಲ ದಯವಿಟ್ಟು ಖಂಡಿತ ನಾನೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಈ ಮೂಲಕ, ದಯವಿಟ್ಟು ಎಲ್ಲ ತೆರವು ಮಾಡಿಕೊಡಿ. ಯಾರ್ಯಾರು ಈ ರೀತಿ ನಮ್ಮ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎದುರುಗಡೆಗೆ ಅವರ ಏನಂದರೆ ಅವರು ಇಂಡಸ್ಟ್ರಿ ಹೊರಗಡೆ ಹೋಗಲಿಕ್ಕೆ ಎಲ್ಲ ಮುಚ್ಕೊಂಡು ಒಳಗಡೆಗೆ ಅವರು ಸ್ಲ್ಯಾಬ್ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಮಳೆ ನೀರು ಸರಾಗಿ ಹೋಗ್ತಾ ಇಲ್ಲ. ಹೀಗಾಗಿ ಅದು ನಿಂತ್ಕೊಂಡ್ಬಿಟ್ಟು ಬ್ಯಾಕ್ ಅಪೋಸಿಟ್ ಆಗಿ ಅದು ವಾಪಸ್ ಬರ್ತಾ ಇದೆ ಮೇಲ್ಗಡೆಗೆ. ಇದರಿಂದ ಅವರು ಒಂದು ಸ್ವಲ್ಪ ಜನ ಮಾಡಿರ್ಬೋದು, ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದನ್ನು ಅರ್ಥಕೊಂಡು ಯಾರು ಮಾಡಿಲ್ಲ ಅದನ್ನು 1 ಮಂತ್ ಟೈಮ್ ಮತ್ತು ಎಷ್ಟು ಟೈಮ್ ಕೊಡ್ತಾರೆ, ಇಟ್ಸ್ KADB ಅವರ ಒಂದು ಪವರ್ ಅದು. ಅವ್ರು ಇಮಿಡಿಯೇಟಾಗಿ ಅವ್ರು ಯಾರು ಮಾಡಿಲ್ಲ ಟೈಮ್ ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟು ಇಮಿಡಿಯೇಟಾಗಿ ತೆಗಿಬೇಕು. ಮತ್ತು ನಮ್ಮ ಇಲಾಖೆಯಿಂದ ಇದು ಒಂದು ಸಲ ಕ್ಲೀನ್ ಆದರೆ ಕ್ಲೀನ್ ಆಗಿಲ್ಲ ನಮಗೂ ಗೊತ್ತಾಗಲ್ಲ ಯಾರು ವೇಸ್ಟ್ ವಾಟರ್ನ ಅಥವಾ ಅವ್ರ ಸಿವೇಜ್ನ ಕೋರ್ಟಿಗೆ ಬಿಡ್ತಾ ಇದ್ದಾರೆ ಅಂತ ನಮಗೂ ಗೊತ್ತಾಗಲ್ಲ. ಈಗ ಕ್ಲೀನ್ ಆಗೋದ್ರಿಂದ ಏನಾಗುತ್ತೆ, ನಮಗೊಂದು ಅಡ್ವಾಂಟೇಜು, ಯಾರು ಇಂಡಸ್ಟ್ರಿಯಲ್ಲಿ ಈ ಏನು ಸೆಪ್ಟಿಕ್ ಟ್ಯಾಂಕ್ ಸೋಕ್ಪಿಟ್ಗಳಿಲ್ಲ, ಎಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಹಾಕಲಿಕ್ಕೆ, ಯಾಕಂದರೆ ಎಲ್ಲಿ ಮೋರ್ ದೆನ್ 100-150 ಎಂಪ್ಲಾಯೀಸ್ ಇದ್ದಾರೆ, ದೇ ಶುಡ್ ಗೋ ಫಾರ್ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್. ಹೃದಯ ಸಂಬಂಧ ಸೀಕಡು ಪುನಕ್ಲಿಗ್ ಆಳ್ವಾಸ್ ಹೆಲ್ತ್ ಸೆಂಟರ್ಡ್
ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ದ ಒಟ್ಟಿಗೂ BPL ಕಾರ್ಡ್ ಉಪ್ಪುನಕ್ಲೆಗ್ ಈ ಯೋಜನೆದಡಿಟ್ ಧರ್ಮದ ಆಂಜಿಯೋಪ್ಲಾಸ್ಟಿ ಮರ್ದು ಕೊಡ್ದು ವ್ಯವಸ್ಥೆ ತಿಕ್ಕೊಂಡೊಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರ ಡಾಕ್ಟರ್ ಮೋಹನ ಆಳ್ವೀರ್ ಪಂತ್ಯರ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರ ಡಾಕ್ಟರ್ ಮೋಹನ ಆಳ್ವೀರ್ ಸುದ್ದಿ ಕೊಟ್ಟೊಡು ಪಾತಿರ್ದು ಹೃದಯ ಸಂಬಂಧ ಸೀಕಡುಪ್ಪುನಕ್ಲೆಗ್ ಆಳ್ವಾಸ್ ಹೆಲ್ತ್ ಸೆಂಟರ್ಡ್ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ದ ಒಟ್ಟಿಗೂ BPL ಕಾರ್ಡ್ ಉಪ್ಪುನಕ್ಲಿಗೆ ಈ ಯೋಜನೆದಡಿಟ್ ಧರ್ಮದ ಆಂಜಿಯೋಪ್ಲಾಸ್ಟಿ ಮರ್ದ ವ್ಯವಸ್ಥೆ ತಿಕ್ಕೊಂಡೊಂದು ಪಂಡ್ಯರ ಎದೆಬೇನೆ ದಮ್ಮು ಕಟ್ಟುನ ಜೋರು ಬಚ್ಚುನ ಹೃದಯ ಬಡಿತ ಸರಿ ಇಜ್ಜಾಂದಿ ನೆಂಚಿನ ಮಾತ ಲಕ್ಷಣ ಇತ್ತಿನಕ್ಲು ತುರ್ತು ಪರೀಕ್ಷೆ ಮಲ್ಪನವು ಅಗತ್ಯ ಉಂಡು ಎಡೆನ ತಿರಿನ ಡಾಕ್ಟರ್ನ ಸಲಹೆದ ಮಿತ್ತ ಅಗತ್ಯ ಉಪ್ಪುನ BPL ಕಾರ್ಡ್ ಉಪ್ಪುನ ಸೀಕದಕ್ಲಿಗೆ ಆಂಜಿಯೋಪ್ಲಾಸ್ಟಿ ಮರ್ದ ವ್ಯವಸ್ಥೆ ಇಡೀ ಧರ್ಮಗೋದಗಾವಣಂದು ಡಾಕ್ಟರ್ ಮೋಹನ್ ಆಳ್ವೀರ್ ಪಂಡ್ಯರ ಆಳ್ವಾಸ್ ಹೆಲ್ತ್ ಸೆಂಟರ್ದ ವೈದ್ಯಕೀಯ ಮುಖ್ಯಸ್ಥರ ಡಾಕ್ಟರ್ ಹರೀಶ್ ನಾಯಕ್, ಸಹಾಯಕ ವೈದ್ಯಕೀಯ ಮುಖ್ಯಸ್ಥರ ಡಾಕ್ಟರ್ ಶಮಂತ ಶೆಟ್ಟಿ, ಆಳ್ವಾಸ್ ವೈದ್ಯಕೀಯ ಕಾಲೇಜಿದ ಕಾರ್ಯತ್ವನ ನಿರ್ದೇಶಕರ ಡಾಕ್ಟರ್ ವಿನಯ ಚಂದ್ರ ಶೆಟ್ಟಿ, ಹೃದಯ ಸೀಕ್ ಮಾಡಿದ ಎಡೆನ ತೆರೆನ ಡಾಕ್ಟರ್ ದಿತ್ಯಶೀಂ ಸುದ್ದಿ ಕೊಟ್ಟೊಡಿತ್ತರ. ಆಳ್ವಾಸ್ ಹೆಲ್ತ್ ಸೆಂಟರ್ ಸುಮಾರು 40 ವರ್ಷದಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರುವ ಜನಗಳಿಗೆ 24 ಗಂಟೆ ಭಾಳ ಉತ್ತಮವಂಥ ಸೇವೆಯನ್ನು ಕೊಟ್ಟುಕೊಂಡು ಬಂದದ್ದು ತಮಗೆಲ್ಲ ಗೊತ್ತಿರುವ ವಿಚಾರ. ಇಂಥ ಸಮಯದಲ್ಲಿ 40 ವರ್ಷ ತುಂಬಿದಂಥ ಈ ಸಮಯದಲ್ಲಿ ಮುಂದೆ ನಮ್ಮದೇ ಒಂದು ಆಳ್ವಾಸ್ ಮೆಡಿಕಲ್ ಕಾಲೇಜ್ ಬರುವಂಥ ಸಂದರ್ಭದಲ್ಲಿ ನಾವು ಈ ಆಳ್ವಾಸ್ ಹೆಲ್ತ್ ಸೆಂಟರ್ನಲ್ಲಿ ಹೆಚ್ಚುವರಿಯಾಗಿ ಹೃದಯ ಸಂಬಂಧಿತ ತೊಂದರೆಗಳನ್ನು ಬಳಲುತ್ತಿರುವಂಥ ಅರ್ಹ ಸಮಸ್ಯೆ ಇದ್ದವರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ನೊಂದಿಗೆ BPL ಕಾರ್ಡ್ ಹೊಂದಿದವರಿಗೆ ಈ ಯೋಜನೆಯಡಿಯಲ್ಲಿ ಉಚಿತವಾದಂಥ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಯನ್ನು ಕೊಡಲಿಕ್ಕಿದ್ದೇವೆ. ಯಾವುದೇ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದವರು ತಕ್ಷಣ ಇಲ್ಲಿ ಬಂದು ಇದರ ಸೇವೆಯನ್ನು ತಾವುಗಳು ಪಡಿಬೇಕು ಅಂತ ನಮ್ಮ ಆಶೆ. ಆಧುನಿಕವಾದಂಥ ಕ್ಯಾತ್ ಲ್ಯಾಬ್ ಸೌಲಭ್ಯ ಇಲ್ಲಿ ಇದ್ದುಕೊಂಡು ಅನುಭವ ಸಂಪನ್ನ ಹೃದಯ ತಜ್ಞರು ಹಾಗೂ ಗುಣಮಟ್ಟದ ವೈದ್ಯಕೀಯ ಸೇವೆಯೊಂದಿಗೆ ಈ ಚಿಕಿತ್ಸೆ ಕೊಡಲಾಗುವುದು. ಇದರ ಪ್ರಯೋಜನವನ್ನು ಪಡಿಬೇಕು. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಅರ್ಹ ರೋಗಿಗಳು ಅಗತ್ಯ ದಾಖಲೆಯೊಂದಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಆಂಜಿಯೋಪ್ಲಾಸ್ಟ್ ಚಿಕಿತ್ಸೆ ಸೌಲಭ್ಯ ಪಡೆದುಕೊಳ್ಳಬಹುದು. ಬಂಟ್ವಾಳ ತಾಲೂಕು ಪರಂಗಿಪೇಟದ ಅಲ್ಹುದಾ ಎಜುಕೇಷನ್ ಟ್ರಸ್ಟ್ದ ಅಧೀನಡು ಅಲ್ಬಿರ್ ಸ್ಕೂಲ್ ಶುರುವಾತಡ ಸೈಯದುಲ್ ಉಲಾಮಾ ಸೈಯದ್ ಜಿಫ್ರಿ ಮತ್ತು ಕೊಯ್ಯ ತಂಗಳ್ ಅಲ್ಬಿರ್ ಸ್ಕೂಲನ್ನು ಉದಿಪನ ಮಲ್ತಿರ. ಬಂಟ್ವಾಳ ತಾಲೂಕು ಪರಂಗಿಪೇಟದ ಅಲ್ಹುದಾ ಎಜುಕೇಷನ್ ಟ್ರಸ್ಟ್ ಅಧೀನಡು ಅಲ್ಬಿರ್ ಸ್ಕೂಲ್ ಶುರುವಾತಡ ಸಮಸ್ತ ಕೇರಳ ಜಯಲ್ತುಲ್ ಉಲಾಮಾ ಗುರ್ಕಾರ್ಯರು ಸೈಯದುಲ್ ಉಲಾಮಾ ಸೈಯದ್ ಜಿಫ್ರಿ ಮತ್ತು ಕೊಯ್ಯ ತಂಗಳ್ ಅಲ್ಬಿರ್ ಸ್ಕೂಲ್ ಉದಿಪನ ಮಲ್ತಿರ. ಪರಂಗಿಪೇಟೆ ರೇಂಜ್ ಮದ್ರಸಾ ಮ್ಯಾನೇಜ್ಮೆಂಟ್ ಗುರ್ಕಾರ್ಯರ ಹಸನಬ್ಬ ಗುಡ್ಡೆಮನೆ ಮೇರೆಗೆ ಕಟೋಣದ ತರ್ಕೋಲು ಕೈಪಗತೆರ ಸೈಯದುಲ್ ಉಲಾಮಾ ಸೈಯದ್ ಜಿಫ್ರಿ ಮತ್ತು ಕೊಯ್ಯ ತಂಗಳ್ ಪಾತ್ರಿಡ್ದು ಈ ಭಾಗದ ಜೋಕ್ಲೆಗೆ ಧಾರ್ಮಿಕ ಬೊಕ್ಕ ಲೌಕಿಕ ಬರ ಒಂಜೇ ಕಡೆಡ್ ತಿಕ್ಕುನಂಚಾದಿತ್ತದ ನನದ ದಿನೊಕ್ಲೆಡ್ ಈ ಸಂಸ್ಥೆ ನನಲಾತ್ ಎತ್ತರ ಗುಬುಲೆವಡಂದು ಎಟೆಪು ಬಯಕೆರ. ಶೈಖುನ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ ಮಲ್ಲಬಿನೆರಾದಿತ್ತರ. ಪರಂಗಿಪೇಟೆ ಅಲ್ಹುದಾ ಎಜುಕೇಷನ್ ಟ್ರಸ್ಟ್ ಗುರ್ಕಾರ್ಯರ ಜನಾಬ್ ಉಮರ್ ಅಲ್ ಫಾರೂಕ್ ಗುರ್ಕಾರ್ಮೆ ವಹಿಸ್ತಿತ್ತರ. ಪುದು ಗ್ರಾಮ ಪಂಚಾಯತ್ ಗುರ್ಕಾರ್ಯರ ರಮ್ಲಾನ್ ಮಾರಿಪಳ್ಳ ವಲಚಿಲ್ಪಳ್ಳಿ ತುಂಬೆಪಳ್ಳಿ ಪರಂಗಿಪೇಟೆ ಪಳ್ಳಿ ಬಕ ಕುಂಪನ ಮಜಲ್ಪಳ್ಳಿದ ಖತೀಬಿರ ಅಲ್ಹುದಾ ಎಜುಕೇಷನ್ ಟ್ರಸ್ಟ್ ಸದಸ್ಯರು ಕಾರ್ಯಕ್ರಮ ಟಿತ್ತರ. കേരളത്തിൻ്റെ പരിസര സ്റ്റേറ്റുകളിലെ ഇന്ത്യയിലെ വിവിധ സ്റ്റേറ്റുകളിലേക്കൊക്കെ അതിൻ്റെ പ്രവർത്തനങ്ങൾ വ്യാപിച്ചുകൊണ്ടിരിക്കുകയാണ്. ഇന്ത്യക്ക് പുറത്തുള്ള പല രാജ്യങ്ങളിലും നമ്മുടെ കേരളക്കാരെ അല്ലെങ്കിൽ കർണാടകക്കാരുള്ള സ്ഥലങ്ങളിലൊക്കെ ഇതിൻ്റെ പ്രവർത്തനങ്ങളും ഇതിൻ്റെ സംവിധാനങ്ങളും
പ്രശസ്തി ആർജിച്ച ഒരു സംഘടനയാണ് സംസ്ഥകളുടെ മറ്റൊരു ഇത് ഏറ്റവും അധികം പ്രാമുഖ്യപ്പെടുന്ന ഇതിൻ്റെ ഭരണഘടനയിൽ ഏറ്റവും പ്രധാനമായി രേഖപ്പെടുത്തപ്പെട്ടത് അഹ്ലുസുന്നത്തിന്റെ ആശയാദർശങ്ങൾ സംരക്ഷിക്കപ്പെടുന്നത്. മറ്റൊന്ന് ധാർമ്മികമായി ആവശ്യമാണെന്ന് വിശുദ്ധ ശരിയാക്കി തീർക്കാത്ത ഏതെല്ലാം വിദ്യാഭ്യാസങ്ങളുണ്ടോ ആ വിദ്യാഭ്യാസങ്ങൾക്കൊക്കെ വേണ്ട സഹായങ്ങളും സൗകര്യങ്ങളും ഒക്കെ ചെയ്ത് വിദ്യാഭ്യാസ സ്ഥാപനങ്ങൾ അത് നടത്തുകയും അതിന് പ്രവർത്തിക്കുകയും ചെയ്യാം. അതോടൊപ്പം ഈ രാജ്യത്തിൻ്റെ മതസൗഹാർദ്ദം, മനുഷ്യ സ്നേഹം, അങ്ങനെ സ്വയം വിശ്വാസത്തിൽ ഒതുങ്ങിയിരുന്നുകൊണ്ടാണ് അൽ-ഹുദ എഡ്യൂക്കേഷൻ ട്രസ്റ്റ് സംഘടിപ്പിച്ച ഒരു മനോഹരമായ സദസ്സിലാണ്. ഈ സംഘടിപ്പിക്കലിലെ പ്രധാന ലക്ഷ്യം സമസ്ത കേരള ജമഈയത്തുൽ കീഴിലുള്ള വിദ്യാഭ്യാസ ബോർഡിന്റെ കീഴിലുള്ള അൽ സ്കൂൾ അതിന്റെ ഒരു ശാഖ നമ്മുടെ ഈ നാട്ടിൽ വെച്ച് തുടക്കം കുറിക്കാനാണ് നാം ഇവിടെ കൂടിയിരിക്കുന്നത്. ಇದು ಮುಂದಿನ ದಿನಗಳಲ್ಲಿ ಅಲ್ಪರಾದ ಈ ಸಂಸ್ಥೆ ಈಗ ಕೂಸಾಗಿ ಹುಟ್ಟಿದ್ದು ಮತ್ತೆ ಮರವಾಗಿ ಬೆಳೆಯಲಿಕ್ಕೆ ಮುಂದೆ ಆಗ್ತದೆ. ಎಲ್ಲ ಸಮಸ್ತ ಹರಿಯಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಆಶೀರ್ವಾದ ಮಾಡುವುದು ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತವಾಗಿ ಅಲ್ಲ ಪೂರ್ತಿಗೊಳಿಸಿಕೊಳ್ಳಿ ಅಂತ ಬೇಡಿಕೊಂಡು ನಮ್ಮ ಈ ಒಂದು ಅಲ್ಪರ ಸಂಸ್ಥೆ ಇಷ್ಟು ಅಚ್ಚುಕಟ್ಟಾಗಿ ನಡೀಬೇಕಾದ್ರೆ ನಮ್ಮ ಸಂಸ್ಥೆಯ ಎಲ್ಲ ಮೂರು ಸದಸ್ಯರು ಕೂಡ ಬಹಳಷ್ಟು ಎಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾದ ಅಧಿಕಾರದೆತ್ತೊನ್ನಲೆ ಕೊಡುಬೇದ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೆದ್ರದ ಬಸ್ ಸ್ಟ್ಯಾಂಡ್ ಕೈತಲು ಸಂಭ್ರಮಾಚರಣೆ ನಡಪಾದಂಡು. ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾದ ಅಧಿಕಾರದೆತ್ತೊನ್ನಲೆ ಕೊಡುಬೇದ್ರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬೆದ್ರದ ಬಸ್ ಸ್ಟ್ಯಾಂಡ್ ಕೈತಲು ಸಂಭ್ರಮಾಚರಣೆ ನಡಪಾಂಡು. ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಸೇರಿದ ಪಟಾಕಿ ಪುಡತದ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ನ ಬಗೆಟ್ ಖುಷಿಯನ್ನು ಪಟ್ಟೊಂಡಿರು. ಗ್ಯಾರಂಟಿ ಅನುಷ್ಠಾನ ಸಮಿತಿದ ಮುಲ್ಕಿ ಬೇತ್ರ ತಾಲೂಕು ಕಾರ್ಯರು ಅರುಣ್ ಕುಮಾರ್ ಶೆಟ್ಟಿ, ದುಂಬುದ ಪುರಸಭಾ ಸದಸ್ಯರು ಸುರೇಶ್ ಪ್ರಭು ಈ ಪೊರ್ತುಡಿತ್ತರು. ಇಪ್ಪತ್ತೈದನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಧಿಕಾರ ಪದಗ್ರಹಣಗೊಂಡು ಈ ಚಿಕ್ವಾಣಿಯನ್ನು ಹಿಡಿದು ರಾಜ್ಯದ ಸಮರ್ಥ ಯುವಕ ನಾಯಕನಾಗಿ ನಮ್ಮೆಲ್ಲರ ಕಣ್ಣಾಳೆಯಂತ ಡಿ ಕೆ ಶಿವಕುಮಾರನ್ನು ಕಾಂಗ್ರೆಸ್ ವತಿಯಿಂದ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಡಿ ಕೆಯವರ ಮಾರ್ಗದರ್ಶನದಲ್ಲಿ ಅವರ ಮುಖ್ಯಮಂತ್ರಿಯಾಗಿ ಅವರ ಕ್ಯಾಬಿನೆಟ್ ಹಾಗೂ ಇತರ ಸಚಿವರುಗಳ ಮುಖಾಂತರ 7 ಕೋಟಿ ಜನತೆಗೆ ಒಳ್ಳೆಯ ಆಡಳಿತ ನೀಡಲಿದ್ದಾರೆ ಹಾಗೂ ಜನರ ಸೇವೆಯನ್ನು ಮಾಡಲಿದ್ದಾರೆ. ಅದೇ ರೀತಿ ಕಳೆದ 3 ವರ್ಷದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರು ಈ ರಾಜ್ಯದ ಮುಖ್ಯಮಂತ್ರಿಯಾದ ಒಂದು ಒಳ್ಳೆಯ ಆಡಳಿತವನ್ನು ನೀಡಿದ್ದಾರೆ. ಮಾತ್ರವಲ್ಲ, ಅವರ ಪಂಚ ಗ್ಯಾರಂಟಿ ಯೋಜನೆ ಮುಖಾಂತರ ಮುಂದಿನ ದಿನಗಳಲ್ಲಿ ಮಗದೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲಿದೆ ಅಂತ ಹೇಳುತ್ತಾ ಅವರಿಗೂ ಅವರ ಈ ಸೇವೆಯನ್ನು ನಾವು ಅಭಿನಂದಿಸ್ತೇವೆ. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಗುರು ಕಾರ್ಯರು ನಿತಿನ್ ನವೀನ್ ಸೂಚನೆ ಕೊರ್ನಂಚ ಜೂನ್ 5 21 ಮುಟ್ಟ ರಾಜ್ಯದೊರ್ಮೆಡ ಪ್ರಧಾನಿ ನರೇಂದ್ರ ಮೋದಿ ದುಂಬಾಳ್ತದ ಎನ್ಡಿಎ ಸರ್ಕಾರ 12 ವರ್ಷ ಮುಗಿತಿನಲ್ಲೇ ಕೊಡು ಇಸಿಸ ಅಭಿಯಾನ ದೀವೊಂದೊಂದು ಜಿಲ್ಲಾ ಬಿಜೆಪಿ ಗುರು ಕಾರ್ಯರು ಸತೀಶ್ ಕುಂಪಲಪ್ಪ ಅಂತೆರು.
ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಗುರ್ಕಾರ್ಯರು ಸತೀಶ್ ಕುಂಪಲ ಶುಕ್ರಾರ ಕುಡ್ಲಾಡು ಸುದ್ದಿಕುಟುಡು ಪಾತಿರ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದುಂಬಾಲ್ತದ NDA ಸರ್ಕಾರ 16 ವರ್ಷಲೇನು ಮುಗಿತ ನಡೆದವರ ವಿಶ್ವಾಸ ಅಭಿವೃದ್ಧಿ ಬೊಕ ಜನ ಕಲ್ಯಾಣದ 16 ವರ್ಷೋಲ್ ಪನ್ಪನ ಘೋಷಣೆ ದಡಿಟ್ಟು ಜೂನ್ 5 ನಡೆದಿರುವ ತುಂಜುಮುಟ್ಟ ರಾಜ್ಯದೊರ್ಮೆಡು ಬೇತೆ ಬೇತೆ ಕಾರ್ಯಕ್ರಮ ದಿವನ್ಯರ ಪಕ್ಷದ ರಾಷ್ಟ್ರೀಯ ಗುರ್ಕಾರ್ಯರ ನಿತಿನ್ ನಬೀನ್ ಸೂಚನೆ ಕೊಡ್ತಿರಂದು ಪಂಡ್ಯರ ಪ್ರಧಾನಿ ನರೇಂದ್ರ ಮೋದಿಯರ್ನ ಯಜಮಾನಿಕೆಡು ಕರಿನ 16 ವರ್ಷಲೆಡು ದೇಶದ ನಡತಿನ ಅಭಿವೃದ್ಧಿ ಕಾರ್ಯಲು ಜನಪರ ಯೋಜನೆ ಇಲ್ಬಕ ಕಲ್ಯಾಣ ಕಾರ್ಯಕ್ರಮಲೇನ ಜನಕ್ಲೆಗ್ ಮುಟ್ಟಾವನ ಉದ್ದೇಶಡು ಈ ವಿಶೇಷ ಅಭಿಯಾನ ದಿವಂದಾಂದ ಸತೀಶ್ ಕುಂಪಲ ಪಂಡ್ಯರ ಜೂನ್ 8 ಬೇಗ ಡೆಲ್ಲಿಡು ಪಕ್ಷದ ರಾಷ್ಟ್ರೀಯ ಗುರ್ಕಾರ್ಯ ಇರ್ಬಕ ಕೇಂದ್ರ ಮಂತ್ರಿಯರ ಮಾಧ್ಯಮ ಪಾತ್ರಕತೆ ನಡಪಾವಿರ ರಾಜ್ಯಡು ಜೂನ್ 11 ಬಕ 16 ಪಕ್ಷದ ರಾಜ್ಯ ಗುರ್ಕಾರ್ಯ ಇರ್ಬಕ ಪದಾಧಿಕಾರಿಗಳು ಸಂಸದರು ಶಾಸಕರ ಪಾಲ್ದಿತ್ತೊನ್ನ ಮಾಧ್ಯಮ ಪಾತ್ರಕತೆ ನಡಪುಂಡು ಜೂನ್ 8 14 ಮುಟ ವಿಶೇಷ ಜನ ಸಂಪರ್ಕ ಅಭಿಯಾನ ದೈನಡ್ಪುನ ಕಾರ್ಯಕ್ರಮ ಸ್ವಚ್ಛತಾ ಅಭಿಯಾನ ಪ್ರಗತಿ ಪಥ ಯಾತ್ರೆ ಬೊಕ್ಕ ವಿಕಸಿತ ಭಾರತ ಸಂಕಲ್ಪ ಸಭೆಗಳನ್ನು ದೀವನುಡೊಂದು ಸತೀಶ್ ಕುಂಪಲ ತಿರಿಪಾಯರ ಪಕ್ಷದ ಪದಾಧಿಕಾರಿಗಳು ಸುದ್ದಿ ಕೊಟ್ಟುಡಿದ್ದೇರು. ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನವೀನ್ ನಬೀನ್ ಅವರ ರಾಷ್ಟ್ರೀಯ ಅಧ್ಯಕ್ಷರಾದ ನವೀನ್ ನಬೀನ್ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮದ ಅನುಷ್ಠಾನ ಆಗಿರುವಂತಹ ಕಾರ್ಯಕ್ರಮದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಇಡೀ ದೇಶದಲ್ಲಿ ಸಂಭ್ರಮದ ಕಾರ್ಯಕ್ರಮಗಳನ್ನು ಮಾಡಬೇಕು. ಸಂಭ್ರಮ ಕಾರ್ಯಕ್ರಮ ಮಾಡುವಾಗ ಎಲ್ಲ ರೀತಿಯ ಸಾಮಾಜಿಕ ಚಟುವಟಿಕೆಗೆ ಒತ್ತು ಕೊಡುವುದರ ಮುಖಾಂತರ ಸಮಾಜದಲ್ಲಿ ಕಟ್ಟ ಕಡೆ ಮನುಷ್ಯನ ತನಕ ಏನೆಲ್ಲ ಯೋಜನೆಗಳನ್ನು ಮುಟ್ಟಿಸುವುದಕ್ಕೋಸ್ಕರ ಏನು ಯೋಚನೆ ಮಾಡಬಹುದು, ಈ ರೀತಿಯ 22 ದಿನಗಳ ನಿರಂತರವಾದ ಕಾರ್ಯಕ್ರಮವನ್ನು ದೇಶದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ರೀತಿಯ ಕಾರ್ಯಕ್ರಮವನ್ನ ಇವತ್ತಿನಿಂದ ಪ್ರಾರಂಭ ಮಾಡುವಂತ ಚಿಂತನೆಯನ್ನು ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದೇವೆ. ಇದಕ್ಕೆ ಜಿಲ್ಲೆಯಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ಆ ತಂಡದ ಮುಖಾಂತರ ಮಂಡಲದಲ್ಲಿ ಕೂಡ ಒಂದು ತಂಡವನ್ನು ರಚನೆ ಮಾಡಿದ್ದೇವೆ. ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ, ಬೂತ್ ಲೆವೆಲ್ ತನಕ ಒಂದು ಒಟ್ಟು ಇಡೀ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೇಂದ್ರೀಯ ನಮ್ಮ ರಾಷ್ಟ್ರೀಯ ನಾಯಕರು ಏನು ಸೂಚನೆ, ರಾಜ್ಯಾಧ್ಯಕ್ಷರು ಏನು ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ಕಾರ್ಯಕ್ರಮವನ್ನು ಮಾಡುವ ಬಗ್ಗೆ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಸಂಭ್ರಮ. ಇವತ್ತು ನಮ್ಮ ಶಕ್ತಿ ನಗರದ ನಾಲ್ಯಪದ ಶಾಲೆಯಲ್ಲಿ ನಾವು ಈಗಾಗಲೇ ಎಲ್ಲರೂ ಸೇರಿ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮದ ಅಂಗವಾಗಿ ತಾಯಿಯ ಹೆಸರಲ್ಲಿ ಒಂದು ಸಸ್ಯನ ನಡಬೇಕು ಅಂತ ಎನ್ನುವ ಒಂದು ಘೋಷಣೆಯನ್ನ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ 1876 ಬೂತ್ಗಳಲ್ಲಿ ಕೂಡ ಬೂತ್ ಅಧ್ಯಕ್ಷರ ನೇತೃತ್ವದಲ್ಲಿ ಪರಿಸರವನ್ನ ಬೆಳೆಸುವ ಹಿನ್ನೆಲೆಯಲ್ಲಿ ತಾಯಿಯ ಹೆಸರಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ನಾವು ಮಾಡಲಿಕ್ಕೆ ಇವತ್ತು ಯೋಚನೆ ಮಾಡಿದೆ. ಇವತ್ತಿನಿಂದ ಪೂರ್ತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರೂಪಾಯಿದ ಸಮಸ್ಯೆ ಆಯ್ನ ಸಮಕಾಲದ ಬೆಲೆ ಏರ್ತ ಬಗೆಟ್ ಉಪನ್ಯಾಸ ಕಾರ್ಯಕ್ರಮ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನೋಡು ನಡೆತಂಡ. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ ವಿಶ್ವವಿದ್ಯಾನಿಲಯ ಕಾಲೇಜು ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನೆ ತರಬೇತಿ ಬಕ ವಿಸ್ತರಣಾ ಕೇಂದ್ರ ಅಂಜನೆ ಸಮಾಜ ಕಲ್ಯಾಣ ಇಲಾಖೆದ ಒಟ್ಟು ಸಿರಿಗಿಡ ರೂಪಾಯಿದ ಸಮಸ್ಯೆ ಆಯ್ತ ಸಮಕಾಲದ ಬೆಲೆ ಎಡ್ತೆ ಬಗೆಟ್ ಉಪನ್ಯಾಸ ಕಾರ್ಯಕ್ರಮ ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನೋಡು ನಡೆತಂಡ. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರು ಪ್ರೊಫೆಸರ್ ರಾಜು ಕೃಷ್ಣ ಚಲನ್ನವರ್ ಸುರುತ್ತ ಪಾತಿರ ಪಂಡ್ಯರ ರಾಜ್ಯ ಲೆಕ್ಕ ಪರಿಶೋಧನೆ ಬಕ ಲೆಕ್ಕಪತ್ರದ ಇಲಾಖೆದ ದುಂಬುದ ಹೆಚ್ಚಿಗೆ ನಿರ್ದೇಶಕರು ಶಿವರುದ್ರಪ್ಪ NB ಉಪನ್ಯಾಸ ಕಾರ್ಯಕ್ರಮ ಉದಿಪನ ಮಂತ್ಯರ ವಿಶ್ವವಿದ್ಯಾನಿಲಯದ ಕಾಲೇಜ್ ಪ್ರಿನ್ಸಿಪಾಲರ ಪ್ರೊಫೆಸರ್ ಜಯಂತ ನಾಯಕ್ ಗುರ್ಕಾರ್ಮೆ ವಹಿಸುತ್ತಿದ್ದಾರೆ. ವಿಭಾಗದ ಪಣವಕಾಸ ಅಧಿಕಾರಿ ಪ್ರೊಫೆಸರ್ ಪಂಚಲಿಂಗಸ್ವಾಮಿ, ಡಾಕ್ಟರ್ ಅಬೂಬಕರ್ ಸಿದ್ದಿಕೆ, ಡಾಕ್ಟರ್ ವೆಂಕಟೇಶ ನಾಯಕ್ ಕಾರ್ಯಕ್ರಮ ಇಟ್ಟಿದ್ದಾರೆ. The economic philosophy of modern India's the greatest foundational thinkers, Dr. Baba Sahib Ambedkar, on behalf of Mangalore University, on behalf of the University College Mangaluru, on behalf of the Social Welfare Department, Ambedkar Extension Center, Government of Karnataka, I extend a hearty welcome to all this intellectual gathering. All the theological knowledge or then the philosophy and the institutions, whether it's a church or XYZ, they are theology based, strongly propounding creating, some power creating. But whereas the evolutionists like that, we Darwin, followers of Darwin, or students of Darwin, we are very clear about the life that is, it is not creation, it is evolution. Whether it is life or the system, it keeps evolving.
ಬಕೆಟ್ ಫುಲ್ ಆಫ್ ಮನಿ ಚೇಸಿಂಗ್ ಪಾಕೆಟ್ ಫುಲ್ ಆಫ್ ಗೂಡ್ಸ್ ಅಂತ ಇನ್ಫ್ಲೇಷನಿಗೆ ಸರಳವಾದಂಥ ಡೆಫಿನೇಷನ್ ಅಂತ ಹೇಳಿದರೆ, ಒಂದು ಏನು ದೊಡ್ಡ ಬಕೆಟ್ನಲ್ಲಿ ಹಣ ಕೊಂಡೋಗಿ ನಾವು ಸಣ್ಣ ಪಾಕೆಟ್ನಲ್ಲಿ ಈ ಸರಕನ್ನು ಖರೀದಿಸುವಂಥ ಒಂದು ಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಹಣಕ್ಕೆ ನಮ್ಮ ರುಪಿಗೆ ಯಾವ ವ್ಯಾಲ್ಯೂ ಕೂಡ ಇಲ್ಲ. 100 ರೂಪಾಯಿ ಇನ್ನೊಂದು 1 ವರ್ಷ ಹೋದರೆ ಬರೆದಿಟ್ಕೊಳ್ಳಿ, ಈ ಯುದ್ಧ ಮುಂದುವರೆದರೆ 100% ಇಟ್ ವಿಲ್ ಡಿಟಿರಿಯರೇಟ್ ಟು 100 rupees, ಮೋರ್ ದ್ಯಾನ್ 100 rupees. ಇಂಥ ಪರಿಸ್ಥಿತಿ ಬರ್ತದೆ. ಭಾರತೀಯ ಹೋಟೆಲ್ ಉದ್ಯಮದ ಪ್ರತಿನಿಧಿ ಅದುಪುನ ಸರ್ವೋಚ್ಚ ಸಂಸ್ಥೆ ನ್ಯಾಷನಲ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ NRAIದ ಕುಡ್ಲಬುಕ ಪಡ್ಡೈ ಕರ್ನಾಟಕ ಚಾಪ್ಟರ್ ಕುಡ್ಲಡ್ ಇಂಚಿಪ್ಪ ಸುರು ಆದಿತ್ತದು ಗುರುವಾರ ಕುಡ್ಲದ ಅವತಾರ್ ಹೋಟೆಲ್ಡ್ ಅಧಿಕೃತವಾದ ಉದಿಪನಾಂಡ್. ಭಾರತೀಯ ಹೋಟೆಲ್ ಉದ್ಯಮದ ಪ್ರತಿನಿಧಿ ಆದುಪ್ಪನ ಸರ್ವೋಚ್ಚ ಸಂಸ್ಥೆ ನ್ಯಾಷನಲ್ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ NRAIದ ಕುಡ್ಲಬುಕ ಪಡ್ಡೆ ಕರ್ನಾಟಕ ಚಾಪ್ಟರ್ದ ಗುರುಕಾರ್ಯರ ಆರೂರು ಪ್ರಶಾಂತ್ ರಾವ್ ಕುಡ್ಲಡ್ ಸುದ್ದಿಗುಟ್ಟೋಡು ಪಾತಿರ್ದು ಕುಡ್ಲಬುಕ ಪಡ್ಡೆ ಕರ್ನಾಟಕ ಚಾಪ್ಟರ್ ಕುಡ್ಲಡ್ ಇಂಚಿಪ್ಪ ಸುರು ಆದಿತ್ತದು ಗುರುವಾರ ಕುಡ್ಲದ ಅವತಾರ್ ಹೋಟೆಲ್ಡ್ ಅಧಿಕೃತವಾದ ಉದಿಪನಾವೊಂದುಂಡೊಂದು ಪಂಡ್ಯರ. ಕರ್ನಾಟಕದ ತೆನಸಬಕ ಭಿನ್ನಾದಿಗೆ ಕ್ಷೇತ್ರ ಬುಡಂದೆ ಅಭಿವೃದ್ಧಿ ಹೊಂದಿತ್ತದು ಕುಡ್ಲಬಕ ಪಡ್ಡೈ ಕರ್ನಾಟಕ ಪ್ರದೇಶ ಎಂದೇಕ ಮಹತ್ವದ ಕೊಡುಗೆ ಕೊರ್ಕೊಂಡು ಈ ಭಾಗಡು ಹೆಚ್ಚೊಂದುಪ್ಪನ ಉಪಹಾರ ಗೃಹ, ಕೆಫೆ, ಬಾರ್ ಬೊಕ ಕ್ಲೌಡ್ ಕಿಚನ್ಲು ಬೊಕ ತಿರ್ಗಾಟ ಉದ್ಯಮಗು ಒಂದುದು ಬೇರೆ ಉದ್ಯಮಲು ಇಂದೇನು ನಿಘಂಟು ಮಲ್ಪುಂಡು ಕರಾವಳಿ ಕರ್ನಾಟಕದ ತೆನಸು ಸಂಸ್ಕೃತಿಯನ್ನು ಬಲ ಮಲ್ಪುನ ಆತಿಥ್ಯ ಕ್ಷೇತ್ರಗೂ ಉಮೇದು ಕೊರ್ಪುನ ಬಕ ಕರಾವಳಿ ಕರ್ನಾಟಕನ ಒಂಜಿ ತೆನಸು ಬಕ ತಿರ್ಗಾಟ ಉದ್ಯಮ ತಾಣ ಅದು ಮಲ್ಪುನವು NRAI ಚಾಪ್ಟರ್ದ ಉದ್ದೇಶ ಆದುಂಡೊಂದು ಪಂಡಿರ. ಈ ಚಾಪ್ಟರ್ ಇತ್ತೆ 5 ಜನ ಸದಸ್ಯರಿತ್ತದ ನನದ ದಿನಕ್ಲೆಡ್ ದಕ್ಷಿಣ ಕನ್ನಡ ಬಕ ಒಡಿಪು ಜಿಲ್ಲೆಲನ ಮಾತಾ ರೆಸ್ಟೋರೆಂಟ್ಲನ ಯಜಮಾನಿರ್ ಸೇರಿದು 1,000 ಸದಸ್ಯರಿನ ಸೇರ್ಪಾವನ ಉದ್ದೇಶ ಉಂಡು. ತೆನಸು ಸುರಕ್ಷತೆ ಬಕ ನಿರ್ಮಲ ಬಗೆಟ್ ಕರಿನ ಮೇ ತಿಂಗೊಳ್ಡು ತರಬೇತಿ ಕಾರ್ಯಾಗಾರ ನಡೆತದಿತ್ತದು. ನನ್ನ ತಿಂಗೊಳ್ಗೊಂಜಿ ಕಾರ್ಯಾಗಾರ ಮಲ್ಪನ ಉದ್ದೇಶ ಉಂಡು. ಒಟ್ಟಿಗೆ ಸದಸ್ಯರನ ಸಭೆಲ್ಲ ನಡಪಾವಣೊಂದು ಆರೂರು ಪ್ರಶಾಂತ್ ರಾವ್ ಪಂಡಿರ. ಸಂಸ್ಥೆದ ರಾಷ್ಟ್ರೀಯ ಪ್ರಧಾನ ಕಾರ್ಯಂತರ ಪ್ರಫುಲ್ ಕುಮಾರ್, ಕುಡ್ಲಾ ಚಾಪ್ಟರ್ ಕಾರ್ಯಂತರ ಡೆನ್ ಡಿಸೋಜಾ ಬಕ ಪದಾಧಿಕಾರಿಗಳು ಸುದ್ದಿ ಕೊಟ್ಟಿದ್ದಾರೆ. At the moment is growing at a CAGR of almost 8.1%. With the organized segment of the industry, and by organized I mean the ones which are compliant with the requirements of law in terms of licensing, in terms of taxation, etc. That is growing at almost 13.2% as we speak. We also are the third largest after retail and insurance in the service segment in the country. We employ, give direct employment to almost 8.8 million people, which is likely to go to about 10.5 million in the next 2 years. The industry overall is fairly fragmented. For a long time, the unorganized segment was the larger share, which is now changing and due to the efforts of organizations like us to bring more people into the organized fold, because it concerns about food, about safety, about compliances, and about the growth in general. ಸುಮಾರು 100 ವರ್ಷ ಹಿಂದೆಯಿಂದ ಇಡೀ ಕಂಟ್ರಿಗೆ ಒಂದು ಸ್ಪ್ರೆಡ್ ಆಗಿ ಒಂದು ಪ್ರೊಪಗೇಟ್ ಆಗಿದೆ. We had some brands like Woodlands, Dash Prakash, Brindavan. We had brands like Dwarka, like Palm Grove, going to major cities in South India, Hyderabad, Chennai, Mysore, Bangalore, and creating a reputation for Mangalorean and Udupi cuisine across the region. ಮತ್ತೆ ಒಂದು 50 ವರ್ಷ ಹಿಂದೆ we had the proliferation of Mangalorean style bars and restaurants across Bombay, Pune, and lot of North India. All these cities know what is a chicken sukka, what is a fish fry. It's a very familiar cuisine for many parts of the country. ಯಾರು ಮಂಗಳೂರಿಗೆ ಬರದಿದ್ರೂ ನಮ್ಮ ಫುಡ್ ವಿಚಾರ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ when this is the history of our food and when we have this reputation, I think it's important that we as industry here get everybody together and continue to set a good best practice going forward. Prakulji has already mentioned ನಾವು ಯಾವ ರೀತಿಯಲ್ಲಿ ಇಂಡಸ್ಟ್ರಿಯನ್ನು ಗ್ರೋ ಮಾಡ್ತೇವೆ ಮತ್ತು ಸಪೋರ್ಟ್ ಮಾಡ್ತೇವೆ. ಆಲ್ರೆಡಿ ನಮ್ಮ ಫಾರ್ಮೇಷನ್ ಟೈಮಲ್ಲಿ ನಮಗೆ ಆಲ್ರೆಡಿ ಒಂದು 50 ಮೆಂಬರ್ಸ್ ಸೇರಿದ್ದಾರೆ. We are tracking about 1,000 restaurants across Udupi and Mangalore
and the rest of this region. We would like to add most of them as our members going forward, and ನಮ್ಮ full focus ಎಲ್ಲರನ್ನು ಈ ಫಾರ್ಮಲ್ ಬಾಡಿ ಒಳಗೆ ತಗೊಂಡ್ಬಂದು ಅವ್ರಿಗೆ ನಮ್ಮ ಈ ಆರ್ಗನೈಸೇಷನ್ ಇದು ಬೆಸ್ಟ್ ಬೆನಿಫಿಟ್ ಆ್ಯಂಡ್ ಅಡ್ವಾಂಟೇಜ್ ಕೊಡಬೇಕು ಅಂತ ಒಂದು ಇಚ್ಛೆ ಇದೆ. ಕುಡ್ಲನಗರ ಶಕ್ತಿನಗರದ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಬೊಕ್ಕ ಫೇಮ್ ಅಕಾಡೆಮಿ ಒಟ್ಟು ಸಿರಿಗಿಡು ಸಿಮುಕೇರ್ 2020 ಸಿಮ್ಯುಲೇಷನ್ ಆಧಾರದ ಶೈಕ್ಷಣಿಕ ಕಾರ್ಯಾಗಾರ ಕುಡ್ಲಡ್ ನಡೆತಂಡು. ಕುಡ್ಲನಗರ ಶಕ್ತಿನಗರದ ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಬೊಕ್ಕ ಫ್ರೇಮ್ ಅಕಾಡೆಮಿ ಒಟ್ಟು ಸಿರಿಗಿಡ ಸಿಮುಕೇರ್ 2020 ಸಿಮ್ಯುಲೇಷನ್ ಆಧಾರದ ಶೈಕ್ಷಣಿಕ ಕಾರ್ಯಾಗಾರ ಕುಡ್ಲಡ್ ಅಟ್ಟಣೆ ಮಲ್ದಿತ್ತರ. ಸಿಮ್ಯುಲೇಷನ್ ಮೂಲಕ ಕ್ಲಿನಿಕಲ್ ಕೌಶಲ್ಯಗಳ ಕರಗತ ಪನ್ಪುನ ಉದ್ದೇಶ ಪಾತೆರದ ಒಟ್ಟುಗು 2 ದಿನ ನಡಪುನ ಕಾರ್ಯಾಗಾರಗೂ ಕಣಚೂರು ಆಸ್ಪತ್ರೆದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಚಾಲನೆ ಕೊರಿಯರ್. ಸಿಟಿ ಹಾಸ್ಪಿಟಲ್ ಚಾರಿಟಬಲ್ ಟ್ರಸ್ಟ್ ಗುರ್ಕಾರ್ಯರ್ ಡಾಕ್ಟರ್ ಕೆ ಭಾಸ್ಕರ ಚಿಟ್ಟೆ ಗುರ್ಕಾರ್ಮ್ಯ ವಹಿಸ್ತಿದ್ದಾರೆ. ಸಿಟಿ ಕಾಲೇಜ್ ಆಫ್ ನರ್ಸಿಂಗ್ ಪ್ರಿನ್ಸಿಪಾಲರ್ ಡಾಕ್ಟರ್ ರೆನಿಲ್ಡಾಯ ಶಾಂತಿ ಲೋಬೋಸರು ತಪಾತಿರ ಪಂಡ್ಯರ. ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ಪ್ರಿನ್ಸಿಪಾಲರ್ ಡಾಕ್ಟರ್ ಲಾರಿಸಾ ಮಾರ್ತಾ ಸ್ಯಾಮ್ಸ್, ಫ್ರೇಮ್ ಅಕಾಡೆಮಿದ ನಿರ್ದೇಶಕರು ರಾಘವೇಂದ್ರ, ಜೆನಿಫರ್ ಡಿಸೋಜಾ ಕಾರ್ಯಕ್ರಮ ಇಟ್ಟಿದ್ದಾರೆ. And ask maximum number of questions on your doubt during the process, and make use of your increased knowledge in this matter to the benefit of your students back in your colleges, so as to improve the conditions of the honor on behalf of City College of Nursing Mangaluru and our esteemed collaborators Fame Academy to welcome you all to the inaugural ceremony of SimuCare 2026, Mastering Clinical Skills Through Simulation. Today marks the beginning of an enriching academic journey aimed at enhancing clinical competence through innovative simulation-based learning. This workshop reflects our commitment to prepare nurses with the knowledge, confidence, and practical skills required to deliver safe and effective patient care. We learnt of a few very tall doctors running private institutions. And one of this very tall person was Dr. Bhaskar Shetty himself. Yes. It was Dr. Bhaskar Shetty, and those were the days, they were a team of 3-4 private consultants, senior doctors, very tall leaders, and look at him today. Honestly, this is like a whole circle for me. This is the first time I'm sharing a stage with Bhaskar Shetty, sir. I've met him a couple of occasions, but I have interacted with him today briefly, and he was one of our epitomes. You look for inspiration. Look at the way he comes up, look at the way he's dressed, look at the way he's disciplined, look at his surgeries. Amazing. So we have a tall leader from Mangalore amongst us today, and he has actually not carved a niche only for himself. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನು ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.